ನಾರಾಯಣ ರೇಂಜ ಇವರಿಗೂ ಒಬಿಸಿ ಪರ ಮಂಗಳೂರು ಕ್ಷೇತ್ರದಿಂದ ಸ್ವಾಗತ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಂತ ಮಹೇಶ್ ಜೋಗಿ ಇವರಿಗೂ ಮಂಗಳೂರು ಕ್ಷೇತ್ರದಿಂದ ಸ್ವಾಗತ. ನಾರಾಯಣ ಕೆರೆಬೇಡು ಉಪಾಧ್ಯಕ್ಷರು ಹಿಂದುಳಿದ ವರ್ಗದ ಮೋರ್ಚಾ ಮಂಗಳೂರು ಮಂಡಲ ಇವರು. ನಿರ್ವಹಿಸಿ ರಾಜ್ಯಸಭಾ ಸದಸ್ಯರಾಗಿ ಹಿಂದುಳಿದ ವರ್ಗದ ಮೋರ್ಚಾದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂತ ಅಶೋಕ್ ಗಸ್ತಿಯವರ ನಿಧನ ನಮಗೆಲ್ಲರಿಗೂ ನೋವು ತಂದಿದೆ. ಶ್ರೀಗಳ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿ 1 ನಿಮಿಷ ಮೌನ ಪ್ರಾರ್ಥನೆಯನ್ನು. ಓಂ नलिन कुमार कटेल जी की, BS येडियुरप्पा जी की, बोलो भारत माता की. ಹಿಂದುಳಿದ ವರ್ಗ ಮೋರ್ಚಾದ ರಾಜ್ಯದ ಅಧ್ಯಕ್ಷರಾಗಿ ಇಹಲೋಕವನ್ನ ತ್ಯಜಿಸಿದಂತಹ ಶ್ರೀ ಅಶೋಕ್ ಗಸ್ತಿಯವರ ಆತ್ಮಕ್ಕೆ ಸದ್ಗತಿಯನ್ನ ಕೋರುತ್ತಾ ಹಿಂದುಳಿದ ವರ್ಗ ಮೋರ್ಚಾ ಮಂಗಳೂರು ಮಂಡಲದ ವತಿಯಿಂದ ನಡೆಯುವಂತಹ ಈ ಒಂದು ಸೇವಾ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಈ ಭಾಗದ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾಗಿರುವಂತಹ ಚಂದ್ರಾಸ್ರವರೇ, ಜಿಲ್ಲೆಯ ಉಪಾಧ್ಯಕ್ಷರಾಗಿರುವಂತಹ ಸಂತೋಷ್ ರೈ ಅವರೇ, 14ನೇ ತಾರೀಕಿನಿಂದ ಇವತ್ತಿನ ತನಕ ಈ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಸೇವಾ ಸಪ್ತಾಹ ಎನ್ನುವಂತಹ ವಿನೂತನವಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ನಮ್ಮೆಲ್ಲರ ಮಾರ್ಗದರ್ಶಕರು, ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ JP ನಡ್ಡಾಜಿಯವರ ಸೂಚನೆಯಂತೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ಇಡೀ ಜಾಗತಿಕ ಮಟ್ಟದಲ್ಲಿ ಭಾರತವನ್ನ ಒಂದು ಜಗದ್ಗುರುವಾಗಿ ತೋರಿಸಿಕೊಡ್ತಿರುವಂತಹ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಜನ್ಮದಿನ ಮೊನ್ನೆ 17ನೇ ತಾರೀಕಿಗೆ ನಡೆದಿದೆ. ಈ ದೇಶಕ್ಕೋಸ್ಕರ ಕಳೆದ 5 ದಶಕಗಳಿಂದ ಸಂಘದ ಪ್ರಚಾರಕನಾಗಿ ಸಂಘಟನೆ ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಿಸಿ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ, ಗುಜರಾತಿನ ಜನಪ್ರಿಯ ಮುಖ್ಯಮಂತ್ರಿಯಾಗಿ, ಇವತ್ತು ಈ ದೇಶ ಕಂಡಂತಹ ಒಂದು ಅತ್ಯುತ್ತಮ ಪ್ರಧಾನಮಂತ್ರಿಯಾಗಿರುವಂತಹ ನರೇಂದ್ರ ಮೋದಿಜಿಯವರ ಜನ್ಮದಿನವನ್ನ 1 ವಾರದ ಕಾಲ
ಸೇವಾ ಸಪ್ತಾಹ ಎನ್ನುವಂತಹ ಒಂದು ಕಾರ್ಯದ ಮುಖಾಂತರ ಈ ದೇಶದಲ್ಲಿ ಆಚರಣೆ ಮಾಡಬೇಕು ಎನ್ನುವಂತಹ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ಸೂಚನೆಯ ಮೇರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಹಾಗೂ ವಿವಿಧ ಮೋರ್ಚಾಗಳು ಅನೇಕ ಸೇವಾ ಕಾರ್ಯದ ಮುಖಾಂತರ ಬಹಳ ಯಶಸ್ವಿಯಾಗಿ ಅವರ ಜನ್ಮದಿನವನ್ನ ಆಚರಿಸಿದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ. ಇವತ್ತು ಈ ಮಂಡಲದಲ್ಲಿ ಹಿಂದುಳಿದ ವರ್ಗ ಮೋರ್ಚಾದ ವತಿಯಿಂದ ವಿಕಲಾಂಗ ಚೇತನರಿಗೆ ಒಂದು 5 ಗಾಳಿ ಕುರ್ಚಿಗಳನ್ನ ನೀಡುವುದರ ಮುಖಾಂತರ ಒಂದು ವಿನೂತನವಾದಂತಹ ಸೇವಾ ಕಾರ್ಯವನ್ನ ಒಬಿಸಿ ಮೋರ್ಚಾ ಮಂಗಳೂರು ಮಂಡಲ ಇವತ್ತು ಆಯೋಜನೆ ಮಾಡಿದೆ. ಅದಕ್ಕೋಸ್ಕರ ನಿಮಗೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಭಾರತೀಯ ಜನತಾ ಪಾರ್ಟಿಯ ಇತಿಹಾಸ ನಮಗೆಲ್ಲರಿಗೂ ಗೊತ್ತಿದೆ. ರಾಜಕೀಯ ಉದ್ದೇಶಕ್ಕೋಸ್ಕರ ಅಥವಾ ಅಧಿಕಾರ ಪ್ರಾಪ್ತಿಗೋಸ್ಕರ ಭಾರತೀಯ ಜನತಾ ಪಾರ್ಟಿ ಈ ದೇಶದಲ್ಲಿ ಉದಯ ಆಗಿಲ್ಲ. ಭಾರತೀಯ ಜನತಾ ಪಾರ್ಟಿಯ ಸ್ಥಾಪನೆಯನ್ನ ಮಾಡಿದಂತಹ ಮೂಲ ಉದ್ದೇಶವೇ ಈ ಸಮಾಜದಲ್ಲಿ ಒಂದು ಪರಿವರ್ತನೆ ಆಗಬೇಕು, ವ್ಯಕ್ತಿಗಳಲ್ಲಿ ಪರಿವರ್ತನೆ ಆಗಬೇಕು, ಆ ಮೂಲಕ ಭಾರತ ಜಗದ್ಗುರುವಾಗಿ ಮೆರಿಬೇಕು, ಈ ದೇಶದ ಧರ್ಮ ಉಳಿಬೇಕು, ಈ ದೇಶದ ಸಂಸ್ಕೃತಿ ಉಳಿಬೇಕು, ಈ ದೇಶದ ಪರಂಪರೆ ಉಳಿಬೇಕು, ಈ ದೇಶ ನಮ್ಮೆಲ್ಲರ ಕನಸಿನ ರಾಮರಾಜ್ಯ ಆಗಬೇಕು ಎನ್ನುವಂತಹ ಉದ್ದೇಶವನ್ನ ಇಟ್ಕೊಂಡು ಅದಕ್ಕೆಲ್ಲ ಇವತ್ತಿನ ಕಾಲಘಟ್ಟದಲ್ಲಿ ರಾಜಕೀಯ ಇಚ್ಛಾಶಕ್ತಿ ಬೇಕು ಎನ್ನುವಂತಹ ಉದ್ದೇಶದಿಂದ ಭಾರತೀಯ ಜನತಾ ಪಾರ್ಟಿಯ ಉದಯ ಈ ದೇಶದಲ್ಲಿ ಆಯಿತು. ಭಾರತೀಯ ಜನತಾ ಪಾರ್ಟಿಯ ವಿಕಾಸ ಯಾವ ರೀತಿ ಆಯಿತು ಅಂತ ಕೇಳಿದ್ರೆ, ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಜನರ ಸಮಸ್ಯೆಗಳ ಪರವಾಗಿ ಹೋರಾಟವನ್ನ ಮಾಡುತ್ತಾ ಪ್ರತಿಯೊಂದು ಬೂತಿನಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನ ಬೆಳೆಸುತ್ತಾ ಜನರ ನೋವು ನಲಿವುಗಳಿಗೆ ಸ್ಪಂದಿಸುತ್ತಾ ಇವತ್ತು ಅನೇಕ ಸೇವಾ ಕಾರ್ಯಗಳನ್ನ ಮಾಡುತ್ತಾ ಸೇವಾ ಹಿ ಸಂಘಟನೆ ಎನ್ನುವಂತಹ ಮಂತ್ರವನ್ನ ನಮ್ಮ ಸಂಘಟನೆಯಲ್ಲಿ ಅಳವಡಿಸಿಕೊಳ್ಳುತ್ತಾ ಆ ಮೂಲಕ ಜನರ ಹೃದಯವನ್ನ ಗೆದ್ದು ಇವತ್ತು ಭಾರತೀಯ ಜನತಾ ಪಾರ್ಟಿ ಜಗತ್ತಿನ ಅತಿ ದೊಡ್ಡ ರಾಜಕೀಯ ಪಕ್ಷವಾಗಿ ಇವತ್ತು ಬೆಳೆದು ನಿಂತಿದೆ. ಇವತ್ತು ಕೇಂದ್ರದಲ್ಲಿ ಸರ್ಕಾರ ಇದೆ, ರಾಜ್ಯದಲ್ಲಿ ಸರ್ಕಾರ ಇದೆ, ಗ್ರಾಮ ಪಂಚಾಯತಿನ ಪ್ರಥಮ ಪ್ರಜೆಯಿಂದ ಹಿಡಿದು ಇವತ್ತು ದೇಶದ ಪ್ರಥಮ ಪ್ರಜೆಯ ತನಕ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಜವಾಬ್ದಾರಿಗಳನ್ನು ನಿರ್ವಹಿಸುವಂತಹ ಒಂದು ಸುವರ್ಣ ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ದೇವೆ. ಇಂತಹ ಒಂದು ಕಾಲಘಟ್ಟದಲ್ಲಿ ಇವತ್ತು 70ರ ಹರೆಯವನ್ನ ಪ್ರವೇಶಿಸಿದಂತಹ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಜನ್ಮದಿನಕ್ಕೂ ಒಂದು ವಿಶೇಷವಾದ ಅರ್ಥವನ್ನ ಕಲ್ಪಿಸಿಕೊಡಬೇಕು ಎನ್ನುವ ನಿಟ್ಟಿನಲ್ಲಿ ಒಂದು ಜಿಲ್ಲೆಯಲ್ಲಿ ಅನೇಕ ಸೇವಾ ಕಾರ್ಯ ನಡೆದಿದೆ. ಯುವ ಮೋರ್ಚಾದ ವತಿಯಿಂದ ರಕ್ತದಾನ ಶಿಬಿರ, ಮಹಿಳಾ ಮೋರ್ಚಾದ ವತಿಯಿಂದ ಬಡಬಗ್ಗರಿಗೆ, ರೋಗಿಗಳಿಗೆ ಪುರವಸ್ತುಗಳ ವಿತರಣೆ, ರೈತ ಮೋರ್ಚಾದ ವತಿಯಿಂದ ವೃಕ್ಷಾರೋಪಣಾ ಕಾರ್ಯಕ್ರಮ, SC ST ಮೋರ್ಚಾಗಳ ವತಿಯಿಂದ ಸ್ವಚ್ಛತಾ ಕಾರ್ಯಕ್ರಮ, ಅದೇ ರೀತಿ OBC ಜಿಲ್ಲಾ ಮೋರ್ಚಾದ ವತಿಯಿಂದ ಮೊನ್ನೆ ನಡೆದಂತಹ ವಿಕಲಾಂಗ ಚೇತನರಿಗೆ ಒಂದು ಅನೇಕ ಸಾಮಗ್ರಿಗಳನ್ನ ನೀಡುವ ಮುಖಾಂತರ ರಕ್ತದಾನ ಶಿಷ್ಟ ರೀತಿಯಲ್ಲಿ ಹಾಗೂ ಹಿರಿಯ ಕಾರ್ಯಕರ್ತರಿಗೆ ಗೌರವಿಸುವಂತಹ ಕಾರ್ಯಕ್ರಮದ ಜೊತೆಗೆ ಅನೇಕ ಸೇವಾ ಕಾರ್ಯವನ್ನು ಸನ್ಮಾನ್ಯ ನಮ್ಮ ಪಕ್ಷದ ರಾಜ್ಯದ ಅಧ್ಯಕ್ಷರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರ ಮಾರ್ಗದರ್ಶನದಲ್ಲಿ ಕೆಲವು ಕಾರ್ಯಕ್ರಮಗಳು ಅವರ ಉಪಸ್ಥಿತಿಯಲ್ಲಿ ಬಹಳ ವ್ಯವಸ್ಥಿತವಾಗಿ ವಿಶಿಷ್ಟ ರೀತಿಯಲ್ಲಿ ಆಚರಣೆಯಾಗಿದೆ. ಅದಕ್ಕೆ ಪೂರಕವಾಗಿ ಇವತ್ತು ಮಂಗಳೂರು ಮಂಡಲದಲ್ಲಿ ಕೂಡ ಮಂಗಳೂರು ಮಂಡಲದ ಪದಾಧಿಕಾರಿಗಳ ಸಹಕಾರದಿಂದ, OBC ಮೋರ್ಚಾದ ಪದಾಧಿಕಾರಿಗಳವರ ಸಹಕಾರದಿಂದ ಇವತ್ತು ಇಲ್ಲಿ 5 ಬಡಬಗ್ಗರಿಗೆ 5 ಖಾಲಿ ಕುರ್ಚಿಗಳನ್ನ ನೀಡುವುದರ ಮೂಲಕ ಈ ಒಂದು ಸೇವಾ ಕಾರ್ಯಕ್ಕೆ ಒಂದು ವಿಶೇಷವಾದಂತಹ ಅರ್ಥವನ್ನ ಇವತ್ತು OBC ಮೋರ್ಚಾ ಕಲ್ಪಿಸಿಕೊಟ್ಟಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲರಿಗೂ ಶುಭವನ್ನ ಹಾರೈಸುತ್ತಾ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಭಗವಂತ ದೀರ್ಘ ಆಯಸ್ಸು, ಆರೋಗ್ಯ, ಭಾಗ್ಯವನ್ನ ಕರುಣಿಸಲಿ. ಇನ್ನಷ್ಟು
ಈ ದೇಶದ ಸೇವೆಯನ್ನ ಮಾಡಲಿಕ್ಕೆ ಅವರಿಗೆ ಶಕ್ತಿಯನ್ನ ಭಗವಂತ ಕರುಣಿಸಲಿ ಎನ್ನುವಂತಹ ಶುಭ ಆರೈಕೆಯನ್ನು ನಾವೆಲ್ಲರೂ ಹಾರೈಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳಿಗೆ ಹೃತ್ಪೂರ್ವಕವಾದ ಅಭಿವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ಜಿಲ್ಲೆಯಲ್ಲಿ ಮತ್ತು ಮಂಡಲಗಳಲ್ಲಿ ಸೇವಾ ಸಪ್ತಾಹವನ್ನು ಮಾಡಿಕೊಂಡು ಬಂದಿದ್ದೇವೆ. ಅತ್ಯಂತ ಖುಷಿಯಿಂದ, ಅತ್ಯಂತ ಪ್ರಾಮಾಣಿಕತೆಯಿಂದ ಈ ಸೇವೆಯನ್ನು ಮಾಡುವಂತ ಜವಾಬ್ದಾರಿಗಳು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಎಲ್ಲರಲ್ಲೂ ಇದೆ ಅನ್ನೋದಂತೂ ಸತ್ಯ. ಆ ಕಾರಣಕ್ಕೋಸ್ಕರ ಮೋದಿಜಿಯವರ ಈ 70ನೇ ವರ್ಷದ ಏನು ಜನ್ಮ ದಿನಾಚರಣೆ ಇದೆ, ಆ ಜನ್ಮ ದಿನಾಚರಣೆಯನ್ನ ನಮ್ಮ ಜನ್ಮ ದಿನಾಚರಣೆ ನಾವು ಹೇಗೆ ಆಚರಣೆ ಮಾಡುತ್ತೇವೋ ಆ ರೀತಿಯಲ್ಲಿ ಸಂಭ್ರಮಿಸಬೇಕು ಮತ್ತು ಆ ಸಂಭ್ರಮವನ್ನ ಕಾರ್ಯಕರ್ತರಲ್ಲಿ ಕಾಣಬೇಕು ಅನ್ನೋ ಅಪೇಕ್ಷೆಯನ್ನ ನಮ್ಮ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ನೇತೃತ್ವದಲ್ಲಿ, ನಮ್ಮ ಜಿಲ್ಲಾಧ್ಯಕ್ಷರಾದ ಸುದರ್ಶನ್ ಜಿಯವರ ನೇತೃತ್ವದಲ್ಲಿ ಇಡೀ ಜಿಲ್ಲೆಯಲ್ಲಿ ಮಾಡಿಕೊಂಡು ಬಂದಿದ್ದೇವೆ. ಅತ್ಯಂತ ಅಭಿಮಾನ ಮತ್ತು ಅತ್ಯಂತ ಕೃತಜ್ಞತಾ ಪೂರ್ವಕವಾಗಿ ಈ ಮಂಡಲ ಅಧ್ಯಕ್ಷರು ರವಿ ಸೋಲ್ರವರು ಮತ್ತು ತಂಡಕ್ಕೆ ವಿಶೇಷವಾದ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ನಮ್ಮೆಲ್ಲರ ಕನಸುಗಳು ರಾಜಕಾರಣ ಮಾಡಬೇಕು ಅನ್ನೋದು ಒಂದು ಭಾಗ ಆದ್ರೆ, ರಾಜಕಾರಣದೊಂದಿಗೆ ಈ ಸೇವೆಯನ್ನ ನಿರಂತರವಾಗಿ ಮಾಡಬೇಕು, ಆ ಮುಖಾಂತರ ಸಮಾಜದ ಸರ್ವ ಜನರ ಪ್ರೀತಿಯನ್ನು ಗಳಿಸಬೇಕು ಅನ್ನೋ ಅಪೇಕ್ಷೆಯನ್ನು ಇಟ್ಟುಕೊಂಡು ರಾಜಕಾರಣ ಮಾಡುವಂತ ಮಂದಿಗಳು ನಾವೆಲ್ಲ. ರಾಜಕಾರಣ ಅನ್ನೋದಂತೂ ನಮ್ಮದು ವೃತ್ತಿ ಅಲ್ಲ, ಪ್ರವೃತ್ತಿ ಅನ್ನೋದನ್ನ ಅನನ್ಯ ಸಭೆಗಳಲ್ಲಿ ನಾವು ಉಲ್ಲೇಖವನ್ನು ಮಾಡ್ತಾ ಇರ್ತೇವೆ. ಆ ಪ್ರವೃತ್ತಿಯನ್ನು ಬೆಳೆಸಬೇಕಾದ್ರೆ ಈ ರೀತಿಯ ಸೇವಾ ಚಟುವಟಿಕೆಗಳನ್ನು ಮಾಡುವ ಮುಖಾಂತರ ಸಮಾಜಕ್ಕೆ ಒಳ್ಳೆಯ ರೀತಿಯ ಸಂದೇಶವನ್ನು ಕೊಡಬೇಕು ಅನ್ನೋಂತ ಅಪೇಕ್ಷೆಯನ್ನು ಇಟ್ಟುಕೊಂಡು ನಮ್ಮ ಹಿರಿಯರು ಈ ಕೆಲಸ ಕಾರ್ಯಗಳು ಮಾಡ್ತಾ ಬಂದಿದ್ದಾರೆ. ನನಗೆ ಅನೇಕ ಮಂದಿಯ ಈ ಕಾರ್ಯಕ್ರಮದಲ್ಲಿ ಖುಷಿ ಕೊಡುವಂತದ್ದು ಕೂಡ ಈ ರೀತಿಯ ಕಾರ್ಯಕ್ರಮಗಳಿಂದಲೇ. ನಾವೆಲ್ಲ ಸಾರ್ವಜನಿಕ ಜೀವನದಲ್ಲಿ ಇದ್ದುಕೊಂಡು ಯಾವ ದೀನ ದಲಿತರ, ಯಾರೋ ಕಷ್ಟ ಕಾರ್ಪಣ್ಯದಲ್ಲಿದ್ದಾರ, ಯಾರೋ ಒಂದಷ್ಟು ತೊಂದರೆಗೊಳಗಾಗಿದ್ದಾರ, ಅವರ ಮನಸ್ಸನ್ನು ಗೆಲ್ಲುವಂತ ಮತ್ತು ಅವರ ಮನವನ್ನು ಗೆಲ್ಲುವಂತ, ಅವರ ಕೆಲಸವನ್ನು ಮಾಡಬಲ್ಲಂತ ಒಬ್ಬ ಕಾರ್ಯಕರ್ತನಾಗಿ ದುಡಿದಾಗ ಮಾತ್ರ ನಮ್ಮನ್ನು ಸಮಾಜ ಬಿಜೆಪಿಯ ಕಾರ್ಯಕರ್ತ ಅನ್ನೋದನ್ನು ಗುರುತಿಸುತ್ತೆ. ಅದಕ್ಕೋಸ್ಕರ ನಮ್ಮೆಲ್ಲ ಬಿಜೆಪಿ ಕಾರ್ಯಕರ್ತರಿಗೆ ಅಭಿನಂದನೆಗಳು. ಮೋದಿಜಿಯವರ ವ್ಯಕ್ತಿತ್ವವನ್ನ ನಾವು ಕಂಡಿದ್ದೇವೆ. ಯಾವ ಮೋದಿಜಿಯವರು ಪ್ರಧಾನಿಯಾಗಿ ಆ ನೇರ ಸಂಸತ್ತನ್ನ ಪ್ರವೇಶವನ್ನು ಮಾಡ್ತಾರ, ಮಾಡುವಂತ ಸಂದರ್ಭದಲ್ಲಿ ಆ ನೆಲವನ್ನ ಮುಟ್ಟಿ ನಮಸ್ಕರಿಸುತ್ತಾ ಆ ಸಂಸತ್ ಭವನನ್ನ ಪ್ರವೇಶವನ್ನು ಮಾಡ್ತಾರೆ. 4 ಬಾರಿ ಮುಖ್ಯಮಂತ್ರಿಯಾಗಿ, ನಿರಂತರ 6 ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ, ಇನ್ನಷ್ಟು ವರ್ಷಗಳ ಕಾಲ ಈ ದೇಶವನ್ನ ಜಗತ್ತಿನ ಅತ್ಯಂತ ಸಮೃದ್ಧ ರಾಷ್ಟ್ರ, ಆ ಪರಮ ವೈಭವವನ್ನ ಕೊಂಡೊಯ್ಯುವಂತ ವ್ಯಕ್ತಿತ್ವ ಇರತಕ್ಕಂತ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ನೇತಾರ ಯಾರಂದ್ರೆ ಸನ್ಮಾನ್ಯ ನರೇಂದ್ರ ಮೋದಿ. ಸನ್ಮಾನ್ಯ ನರೇಂದ್ರ ಮೋದಿಯ ಮಾತುಗಳನ್ನು ಹೇಳ್ತಾ ಇರುವಲ್ಲಿ ನಮಗೆ ಮೈ ರೋಮಾಂಚನ ಆಗುತ್ತೆ. ನಮ್ಮಲ್ಲಿ ಒಂದಷ್ಟು ಶಕ್ತಿಯ ಸಂಚಯನ ಆಗುತ್ತೆ, ವಿದ್ಯುತ್ ಪ್ರವಾಹ ಆಗುತ್ತೆ. ಯಾತಕ್ಕೋಸ್ಕರ ಅಂದ್ರೆ ಅವರಲ್ಲಿನ ವ್ಯಕ್ತಿತ್ವ, ಅವರಲ್ಲಿನ ಕರ್ತೃತ್ವ ಶಕ್ತಿ, ಅವರು ಭಾರತೀಯ ಜನತಾ ಪಾರ್ಟಿಗೆ ಮತ್ತೆ ಈ ಸಮಾಜಕ್ಕೆ, ಈ ದೇಶಕ್ಕೆ ನೀಡುವಂತ ಸಮಯ ನಾವೆಲ್ಲ ಆಲೋಚನೆ ಮಾಡಬೇಕಾದ ಅನಿವಾರ್ಯತೆ ಇದೆ. 70 ವರ್ಷದಲ್ಲಿ ಒಬ್ಬ 35-40 ವರ್ಷದ ಯುವಕನಂತೆ ಓಡಾಟ ಮಾಡಿಕೊಂಡು ಸಮಾಜದ ಸಂಘಟನೆ ಮತ್ತು ಈ ದೇಶವನ್ನ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುವಂತ ಸಂಕಲ್ಪ ಇದೆ ಅಲ್ಲ, ಆ ಸಂಕಲ್ಪಕ್ಕೆ ನಮ್ಮ ಒಂದಷ್ಟು ಸಮಯಗಳನ್ನ ಈ ರೀತಿಯಾಗಿ ಕೂಡಿಕೊಂಡು ನಾವು ಸಮಾಜದಲ್ಲಿ ಗುರುತಿಸಿಕೊಂಡಾಗ ನಿಜವಾದ ನರೇಂದ್ರ ಮೋದಿ ಅವರ ಜನ್ಮ ದಿನಾಚರಣೆ ಒಂದು ಒಳ್ಳೆ ರೀತಿಯಲ್ಲಿ ಮೂಡುತ್ತೆ ಅನ್ನುವಂತ ಸಂಕಲ್ಪ ನಮ್ಮಲ್ಲಿರಬೇಕು. ಆ ಕೆಲಸವನ್ನ ಈ ಮಂಡಲದ ಎಲ್ಲರೂ ಮಾಡಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಮೊನ್ನೆ ಪುತ್ತೂರಿನಲ್ಲಿ ವಿಶಿಷ್ಟ ಕಾರ್ಯಕ್ರಮವನ್ನು OBC ಮೋರ್ಚಾ ಮಾಡಿತ್ತು. ಯಾರು ಒಂದಷ್ಟು ಬುದ್ಧಿಮಾಂದ್ಯ ಮಕ್ಕಳನ್ನ ಒಂದು ಮನೆಯಲ್ಲಿ ಸಾಕ್ತಾರೆ. ನಾವೆಲ್ಲ ಮಾಡುವಂತ ಕೆಲಸಗಳಲ್ಲಿ ಸಣ್ಣದಿರ್ಬೋದು, ಆದ್ರೆ ಆ ದಂಪತಿ ನಿಮಗೆ ಗೊತ್ತಿರ್ಲಿ, ಆ ಭಾಗದಲ್ಲಿರುವಂತ ಒಂದು ದಂಪತಿ ಆ ಮನೆಯಲ್ಲಿ 10-15 ಜನ ಬುದ್ಧಿಮಾಂದ್ಯರನ್ನ ಮನೆಯಲ್ಲಿ ಇಟ್ಟುಕೊಂಡು ಒಂದು ಬಾಡಿಗೆ ಮನೆಯಲ್ಲಿ ತನ್ನ ಪತ್ನಿ ಮತ್ತು ಮಕ್ಕಳ ಜೊತೆಯಲ್ಲಿ ಇಟ್ಟುಕೊಂಡು ಸಾಕ್ತಾರೆ. ಎಂತ ಅದ್ಭುತವಾದ ಕಾರ್ಯ. ನಾವು ಅವರನ್ನು ಗೌರವಿಸುವಂತ ಕೆಲಸವನ್ನು ಮಾಡಿದೆವು. ಅವರಿಗೆ ಏನು ಆಹಾರ ಸಾಮಗ್ರಿಗಳು ಮತ್ತು ಪರಿಕರಗಳು ನೀಡುವ ಮುಖಾಂತರ ಅವರ ಜೊತೆ ನಾವು ನಿಲ್ಲಬೇಕು ಅನ್ನೋಂತ ಅಪೇಕ್ಷೆ ಇಟ್ಟುಕೊಂಡು ಒಂದು ಕೆಲಸ ಮಾಡಿದೆವು. ಯಾಕೆ ನಾನು ಉಲ್ಲೇಖ ಮಾಡಿದೆ ಅಂದ್ರೆ, ಇಂಥ 100 ಕುಟುಂಬಗಳು, 100 ಬಂಧುಗಳು ನಮ್ಮ ಜೊತೆ ಇದ್ದಾರೆ. ಅವರ ಜೊತೆಯಲ್ಲಿ ನಿಲ್ಲುವಂತ ಕೆಲಸಗಳು ನಮ್ಮ ಕಾರ್ಯಕರ್ತರಿಗೆ ಆಗಬೇಕು. ನಾವು ಸುಮಾರು 75 ವರ್ಷ ದಾಟಿದ ಇವತ್ತು ಸೀತಾರಾಮಣ್ಣ ಇದ್ದಾರೆ, ಅತ್ಯಂತ ಹಿರಿಯರು. ನಾವು ಯಾವಾಗಲೂ ಒಂದು ಗೌರವಪೂರ್ವಕವಾಗಿ ಅವರಿಗೆ ನಮನವನ್ನು ಸಲ್ಲಿಸ್ತೇವೆ. ಅಂತ ವ್ಯಕ್ತಿತ್ವವನ್ನ ಗುರುತಿಸುವ ಮುಖಾಂತರ ಪುತ್ತೂರಿನಲ್ಲಿ ನಾವು ಸಂಘಟನೆ ಕೆಲಸವನ್ನು ಮಾಡಿದ್ದೇವೆ. ಮೊನ್ನೆ ನಿಮಗೆ ಗೊತ್ತಿರಲಿ, ಪುತ್ತೂರಿನಲ್ಲಿ ಒಂದು ವಿಶಿಷ್ಟವಾದಂತ ಕಾರ್ಯಕ್ರಮವನ್ನು ಮಾಡಿದೆವು. ವಿಶಿಷ್ಟವಾದ ಕಾರ್ಯಕ್ರಮ, ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದ ಎದುರುಗದಲ್ಲಿ ಒಂದು ಸ್ಮಶಾನ ಇದೆ.
ಆ ವ್ಯಕ್ತಿ ಸುಮಾರು 4,000 ವ್ಯಕ್ತಿಗಳ ಶವ ಸಂಸ್ಕಾರವನ್ನು ಮಾಡಿದ್ದಾರೆ. ಅದು ಕೂಡ ಅತ್ಯಂತ ಗೌರವಪೂರ್ವಕವಾಗಿ. ನಮ್ಮಲ್ಲಿ ಒಂದಷ್ಟು ಸಂಸ್ಕಾರಗಳು ಗೊತ್ತಿಲ್ಲದಿದ್ರು ಕೂಡ ಆ ಸಂಸ್ಕಾರವನ್ನ ತಾನೇ ನಿಂತು ಮಾಡುವಂತ ಒಂದು ವ್ಯಕ್ತಿ ತರತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಗುರುತಿಸಿದ್ದೇವೆ. ಅದು ಕೂಡ ಮಡಿವಾಳ ಸಮಾಜದ ವ್ಯಕ್ತಿ. ಅವರು ಮೊನ್ನೆ ಕೋವಿಡ್ ಸಂದರ್ಭದಲ್ಲಿ ಸುಮಾರು 13 ಶವವನ್ನ ಈ ಒಂದು ನಮ್ಮ ಪರಿವಾರ ಸಂಘಟನೆಯ ಪ್ರಮುಖರೊಂದಿಗೆ ನಾವು ಕೂಡ ಸೇರಿಕೊಂಡು ಮಾಡುವಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಅವರನ್ನು ಗೌರವಿಸಿದ್ದೇವೆ. ಈ ರೀತಿಯ ಸಮಾಜಮುಖಿ ಕಾರ್ಯವನ್ನ ಎಲ್ಲ ಮಂಡಲಗಳಲ್ಲಿ ಕೂಡ ಮಾಡುವಂತದ್ದು ಮಾಡಿದ್ದೇವೆ. ಇವತ್ತು ದಕ್ಷಿಣದಲ್ಲಿ ಒಬಿಸಿ ಮೋರ್ಚಾದ ಕಡೆಯಿಂದ ವೃಕ್ಷಾರೋಪಣ ಕಾರ್ಯಕ್ರಮ ಇತ್ತು. ಇವತ್ತು ಮಂಗಳೂರು ಉತ್ತರದಲ್ಲಿ ಮಾಸ್ಕ್ ವಿತರಣೆ ಕಾರ್ಯಕ್ರಮವನ್ನ ಮಂಗಳೂರು ಉತ್ತರದ ಅಧ್ಯಕ್ಷರು ಮತ್ತು ಭರತ್ರವರು ಮಾಡಿಕೊಂಡು ಬಂದಿದ್ದಾರೆ. ನಮ್ಮೆಲ್ಲ ಶಾಸಕರು ಎಲ್ಲರೂ ಕೂಡ ನಮ್ಮ ಜೊತೆ ನಿಂತಿದ್ದಾರೆ. ಇಲ್ಲಿ ನಮ್ಮ ಶಾಸಕರು ಯಾರಂದ್ರೆ ಸಂತೋಷನ ಕೂಡ ನಮ್ಮ ಶಾಸಕರೇ. ಆ ಕಾರಣಕ್ಕೋಸ್ಕರ ಸಂತೋಷನ ಕೂಡಿಕೊಂಡು ಈ ಸಂಘಟನೆ ಕೆಲಸವನ್ನು ಮುಂದೆ ನೀವು ಮಾಡ್ತೇವೆ. ಆ ಮುಖಾಂತರ ಸಮಾಜಕ್ಕೆ ಸಂದೇಶವನ್ನು ಕೊಡತಕ್ಕಂತ ಎಲ್ಲ ಕೆಲಸಗಾರನ್ನು ಭಾರತೀಯ ಜನತಾ ಪಾರ್ಟಿಯ ಮಾರ್ಗದರ್ಶನದಲ್ಲಿ ನನ್ನ ಜಿಲ್ಲಾಧ್ಯಕ್ಷರಿಗೆ ನಾನು ಅಭಿನಂದನೆ ಹೇಳ್ತೇನೆ. ಯಾಕಂದ್ರೆ ನಮ್ಮನ್ನ ವೈಯಕ್ತಿಕವಾಗಿ ಎಲ್ಲಾ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳಿ, ಈ ಕಾರ್ಯಕ್ರಮದ ಹಿಂದೆ ನಾನಿದ್ದೇನೆ ಅನ್ನುವಂತ ಒಂದು ಒಳ್ಳೆ ರೀತಿಯ ಸಂದೇಶವನ್ನು ನೀಡಿದ್ದಾರೆ. ಅದಕ್ಕೆ ಬೆನ್ನೆಲುಬಾಗಿ ನಿಂತವರು ನಮ್ಮ ಜಿಲ್ಲಾ ಕಾರ್ಯದರ್ಶಿಗಳು ಸುಧೀರಣ್ಣ ಇರ್ಬೋದು, ಕಸ್ತೂರಿ ಅಕ್ಕ ಇರ್ಬೋದು, ಉಳಿದಿರತಕ್ಕಂತ ನಮ್ಮ ರಾಮದಾಸರು ಇರ್ಬೋದು, ಎಲ್ಲ ಮಂಡಲದ ಎಲ್ಲ ಪ್ರಮುಖರು, ಎಲ್ಲ ನಾಯಕರು, ಜನಪ್ರತಿನಿಧಿಗಳು. ಹಿಂದುಳಿದ ವರ್ಗ ಮೋರ್ಚಾದ ಬಗ್ಗೆ ನಮಗೆ ಗೊತ್ತಿರಬಹುದು. ಸುಮಾರು 60% ನಾಯಕರು ಇರತಕ್ಕಂಥ ಒಂದು ಸಂಘಟನೆ ಅದು ಹಿಂದುಳಿದ ವರ್ಗ ಮೋರ್ಚಾದಲ್ಲಿ ಇರುವಂತದ್ದು. ಅದರಿಂದ ಈ ಸಂಘಟನೆಯನ್ನ ನಮ್ಮ ಜೊತೆ ಭಾರತೀಯ ಜನತಾ ಪಾರ್ಟಿ ಜೊತೆ ಗಟ್ಟಬೇಕು, ಅದನ್ನ ಇನ್ನಷ್ಟು ಬಲಶಾಲಿ ಮಾಡಬೇಕು ಅನ್ನುವಂತ ಒಂದು ಆಶಯವನ್ನ ಇಡೀ ಜಿಲ್ಲೆಯಲ್ಲಿ ಇಟ್ಟುಕೊಂಡಿದ್ದೇವೆ. ಅದಕ್ಕೆ ನನ್ನೆಲ್ಲ ಬಂಧುಗಳು ಸಹಕಾರವನ್ನು ನೀಡಿದ್ದಾರೆ. ಅದಕ್ಕೋಸ್ಕರ ಎಲ್ಲರಿಗೂ ಕೂಡ ಅಭಿನಂದನೆ ಮತ್ತು ಕೃತಜ್ಞತೆ ಸಲ್ಲಿಸ್ತಾ ಜನ್ಮದಿನಾಚರಣೆಯ ಈ ಒಂದು ಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವರಿಗೆ ಇನ್ನಷ್ಟು ಕಾಲಗಳು ಈ ಸಮಾಜದ ಜೀವನದ ಒಂದು ಒಳ್ಳೆಯ ಶ್ರೇಷ್ಠ ಜೀವನವಾಗಿ ಸಿಗಲಿ ಮತ್ತು ಸಮಾಜದ ಕೆಲಸವನ್ನು ಮಾಡುವಂತ ಶ್ರೇಷ್ಠ ವ್ಯಕ್ತಿತ್ವ ಇನ್ನಷ್ಟು ಬೆಳಗಲಿ. ಅವರಿಗೆ ಆ ದೈವಿಕ ಶಕ್ತಿ ಇದೆ, ಆ ದೈವಿಕ ಶಕ್ತಿ ಇನ್ನಷ್ಟು ಉಜ್ವಲವಾಗಲಿ ಅನ್ನುವಂತ ಆಶಯಗಳೊಂದಿಗೆ ಶುಭವನ್ನು ಹಾರೈಸ್ತಾ ನಿಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಕೊಡ್ತಾ ಕೆಲಸ ಕ್ಷಣಾರ್ಧದಲ್ಲಿ ಮಾಡುವಂತ ಒಂದು ಕಾರ್ಯವೈಖರಿಯನ್ನು ನೋಡುವಂತ ನಮಗೆ ಅವಕಾಶ ಸಿಕ್ಕಿದೆ. ಅದರೊಟ್ಟಿಗೆ ಎಲ್ಲರೂ ಪಾಲ್ಗೊಳ್ಳುವಂತ ಅವಕಾಶ ಕೂಡ ದೇವರು ಕೊಟ್ಟಿದ್ದಾರೆ. ನಿರಂತರ ಯಾವಾಗ ಕೊರೋನಾ ಬಂದಿರ್ಬೋದು, ಕೊರೋನಾದಲ್ಲಿ ಮನೆಯಲ್ಲಿ ಕೂತಂತ ಜಿಲ್ಲಾಧ್ಯಕ್ಷರಲ್ಲ, ಹಿಂದುಳಿದ ಮೋರ್ಚಾದ ಅಧ್ಯಕ್ಷರಲ್ಲ, ನೀವು ಅಲ್ಲ, ನಿರಂತರವಾಗಿ ಕೊರೋನಾದ ಸಮಯದಲ್ಲಿ ಕೂಡ ಜಿಲ್ಲಾಧ್ಯಕ್ಷರ ಟೀಮು, ಇಯು ಮೋರ್ಚಾಗಳ ಟೀಮು, ಕ್ಷೇತ್ರಾಧ್ಯಕ್ಷರ ಟೀಮು ನಿರಂತರವಾಗಿ ಕೆಲಸ ಮಾಡಿ ರಾಜ್ಯಾಧ್ಯಕ್ಷರ ಹೆಸರನ್ನು ರಾಷ್ಟ್ರದಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ಕೊಂಡೋಗಿ ಇದು ನಮಗೆ ಗೌರವ. ಇವತ್ತು ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬಕ್ಕಾಗಿ ವಿಶೇಷವಾದ ಕಾರ್ಯಕ್ರಮವನ್ನು ಹಿಂದುಳಿದ ಮೋರ್ಚಾ ಸೇವಾ ಸಪ್ತಾಹದ ಲೆಕ್ಕದಲ್ಲಿ ಆ ದಿವ್ಯಾಂಗ ಅವರಿಗೆ ಒಂದು 5 ಗಾಡಿ ಕುರ್ಚಿಯನ್ನು ಕೊಡುವುದು, ಅದನ್ನು ವಿತರಣೆ ಮಾಡಲು ನಮ್ಮ ನಾರಾಯಣಣ್ಣ ಬಂದಿದ್ದಾರೆ. ಅದರ ಒಟ್ಟಿಗೆ ಜಿಲ್ಲಾ ಬಿಜೆಪಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ನನ್ನ ಆತ್ಮಮಿತ್ರ ಸುಧೀರಣ್ಣ ಇದ್ದಾರೆ. ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ಹೇಮಂತ ಹಿರಿಯರು ಭೀಷ್ಮರ ಎಂಬ ಗೌರವವನ್ನು ಕೊಡುವಂತ ಸಿದ್ದರಾಮ ಬಂಗೇರವರಿದ್ದಾರೆ. ಬಗ್ಗೆ ರೆಡ್ ಬಾರ್ಡರ್ ಕ್ಷೇತ್ರದ ಅಧ್ಯಕ್ಷರ 2 ಪ್ರಧಾನ ಕಾರ್ಯದರ್ಶಿಗಳ ಬೇರೆ ನಮ್ಮ ಭರತ್ಗಟ್ಟಿಯೆಲ್ಲ ಕಿಶೋರಣ್ಣ ಭಾರಿ ಶೋಭೆ ಕಾರ್ಯಕ್ರಮ ನೆನದುಂಬು ಹೂವೇ ಹೋಗಿ ಹಿಂದುಳಿದ ಮೋರ್ಚಾ ಹೋದರೆ ನಾನು ಅಧ್ಯಕ್ಷ ಆಗಿದ್ದು ಹಿಂದುಳಿದ ಮೋರ್ಚಾ ಆಗ್ತೀನಿ, ನಾನು 5 ಪ್ರಧಾನ ಕಾರ್ಯದರ್ಶಿ ಆದ್ರೂ ಹಿಂದುಳಿದ ಮೋರ್ಚಾ ನಿರಂತರವಾದ ತೂರಿತ್ತು. ಆಗ ಈ ಸದ್ಯ ಜಿಲ್ಲಾಧ್ಯಕ್ಷರು ಬಂದದ ನಂತರ ಟೀಮ್ ಕ್ಷೇತ್ರಾಧ್ಯಕ್ಷರ ಆ ಒಂದು ವಿಶೇಷವಾದ ಜವನೇರೇನು ಮಾಡ್ತದೆ ಏನ ಪ್ರಾಯದ ಕ್ರಮ ಅಂತಿದೆ ಜವನೇರೆ ಅಂತ ನನಗೆ ಸ್ಫೂರ್ತಿ ಇರ್ತವಾಗ ಕೇಂದ್ರ ಏರಿಗೆ ಸಮಯ ಕೊರಿಯರ ಟೈಮ್ ಇದ್ರೆ ಅವು ಅಪನ ಗುಣೆಯ ಸಾಧ್ಯ ಸಮಯ ಪ್ರತಿ ಎಲ್ಲ ಒಂದೇ ಸಮಸ್ಯೆ ಉಂಟು. ಜಿಲ್ಲಾಧ್ಯಕ್ಷರ ಎಂಕುಲ ಸಮಸ್ಯೆ ಉಂಟು, ಎನ್ನ ಬಡಿದ ಸಮಸ್ಯೆ ಉಂಟು, ಎನ್ನ ಅಪ್ಪ ಪ್ರಾಯತನದ ಸಮಸ್ಯೆ ಉಂಟು, ಎಂಗು ದುಡ್ಡದ ಸಮಸ್ಯೆ ಉಂಟು, ಎಂಗ ಆರೋಗ್ಯದ ಸಮಸ್ಯೆ ಉಂಟು, ಎಂಗೆ ಬೇರೆ ಸಮಸ್ಯೆ ಉಂಟು. ಆಯ್ತಾ ಒಟ್ಟಿಗೆ ಪಕ್ಷಗಳ ಜವಾಬ್ದಾರಿ ನಮ್ಮ ನಿಷ್ಠೆ ಮಂತ್ರಿಜಿನಾಗ ನಮ್ಮ ಸಮಸ್ಯೆ ದ್ವಿಗುಣ ಆಗ್ತದೆ. ಬಟ್ ಕಾರ್ಪೊರೇಟ್ನಲ್ಲಿ ಎದುರುಕೊಂಡಿದ್ದೇವೆ ಪಾಪ ನಿರಂತರವಾದ ಆಕಳೆ ಕಾರ್ಯಕರ್ತರು ಆ ರೀತಿ ಬೆಂಕು ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಮಹಿಳಾ ಮೋರ್ಚಾ ಬೆಂಕು ನಮ್ಮ ಅಕ್ಲೇಡ ತುದು ಕಲ್ಪೊಂಡು பொண்ணு கொஞ்சனாக்கலாது கண் ராத்திரி சூரியன் முறுக்கி வைக்கல ஓடோட ஃபோன் ಮಾಡ್ಕೊಂಡಾಗ ಎಂಗಳಿಗೆ ಏನನ ಇಲ್ಲ ಇಂಜ ಆರೋಗ್ಯ ಜನ ಅಡೆ ಹೋಗ್ತಾ ಈಗ ಆಸ್ಪತ್ರೆಗೆ ಹೋಗ್ತಾ ಎಂಗೆ ಅವು ಪಾರ್ಟಿಗೆ ಪ್ಲಸ್ ಇನ್ನಿಗೆ ಮಾಡ್ಕೊಂಡ ಸೇವಾ ಸಪ್ತಾಹದ ಅಂಗವಾದ ಈ ತಂದುಕೊಳ್ಪಡದ ಇದು ಪಾರ್ಟಿಗೆ ಪ್ಲಸ್ ನಾನು ಬಂದೇರು ಬಾರಿಶೋಗ್ರು ಜಿಲ್ಲಾಧ್ಯಕ್ಷರು ಬಂದೇರು ಬಾರಿಶೋಗ್ರು
ಇಂದು ಈ ಅವಕಾಶ ಪಿರವರ ತಿಕ್ಕುಜಿನಿಗೆ ನಿಗಳು ಪಿರವರ ಕೊನದು ಐನು ಕೊಡಲಿ ದಾರ ಪ್ರಯೋಜನ ಹೆಚ್ಚು ಸೇವಾ ಸಪ್ತಾಹದ ಹೊರತು ಈತ ಶೋಕದ ಕಾರ್ಯಕ್ರಮ ಮಂತದೆ ಭಾಗದಲ್ಲಿ ಮಾದರಿಯಾದ ಜಿಲ್ಲಾ ಹಿಂದುಳಿದ ಮೋರ್ಚಾಕ್ಕೆ ಶಕ್ತಿ ಕೊಡುದು ಕ್ಷೇತ್ರದ ಹಿಂದುಳಿದ ಮೋರ್ಚಾದ ಶಕ್ತಿ ಇಂಜಿನ ತೋಜಾದ ಕೊರಪನ ಅವಕಾಶ ಈ ವೇದಿಕೆ ಮಂತ್ರಿ ಕೊಡ್ತೇವೆ ನಿಮಗೆ ಮಾಡ್ತಿದ್ದಾರೆ ನೀವು ಎಪ್ಪಲಬಹುದು ಇಂಜಿನ ನಮ್ಮ ಇವೆಲ್ಲ ತಮ್ಮ ನನಗೆ 4 ಜನ ಬಡಿಗಳು ಇಂಜಿನ ಗೌರವಾರ್ಪಣೆ ಮಂತ್ರಿ ನಾನು ಆಪಚಿ ಪಾಠದ ಕಾರ್ಯಕ್ರಮ ಪಾಠದ ವೇದಿಕೆ ಆನಂದ ಐತಾತ ಪೊರ್ಲು ಐತಾತ ಶೋಕು ಬೇತಂಜಿ ಗೊತ್ತಿಚ್ಚಿ ಇಡೀ ಏರ್ಲ ಬಿಜೆಪಿ దగ్గర ಬರ್ಪುಣೆ ಅಂತಂದ್ರೆ ಬೊಕ್ಕೋರಿ ಬರ್ಪುಜೇರಿ ಅಪ್ಪ ಮೆಕ್ಕಳು 10 ಜನಕ್ಕೂ 100 ಜನಕ್ಕೂ ಪಂಡರ ನನ್ನ ಮಾತ್ರ ಈ ಕಾರ್ಯಕ್ರಮ ಯಶಸ್ವಿ ಆಗುನು ಸಂಘ RSS ಬಂದ RS ITC ಆದಿಪ್ಪು OTC ಆದಿಪ್ಪು ಸರ್ಟಿಫಿಕೇಟ್ ಕೊರ್ಪುಜೇರಿ ಅವರು ಆಂಡ ITC ಹೋಲಾತನು OTC ಹೋಲಾತನು ಎತ್ತಿನ ವರ್ಷ ಆತನಂದ್ರೆ ಆ ಹಿರಿಯ ಸಂಘದಾಗ ಗೊತ್ತೇ ಉಂಟು ನಿಖಿಲ ಸರ್ಟಿಫಿಕೇಟ್ ತೋದು 1982ರಲ್ಲಿ ಕಲ್ಲಡ್ಕ ಶ್ರೀರಾಮ ಮಂದಿರದಲ್ಲಿ ಶ್ರೀರಾಮ ಶಾಲೆಯಲ್ಲಿ ನನ್ನ ITC ಆಗಿದೆ ಅಂತ ಮನೆಯಲ್ಲಿ ಹೆಜ್ಜಿ ఆయన గుర్తించారు అంచనే భారతీయ జనతా పార్టీದ మోర్చల అధిపో బేత ఆ బేలం అనుకుని ఆయన ఇంచెంచ బేలం అనుకుని బేలను గుర్తించాలని జిల్లా అధ్యక్షుడు చెప్పారు రాజ్యాధ్యక్షుడు చెప్పారు ఇందో పక్ష ನಮಗೆ ಸಮಯ ಇಜ್ಜಿ ನಮಗೆ ಪುರುಷೋತ್ ಇಜ್ಜಿ ನಮಗೆ ಅಂದಿಜ್ಜಿ ಪಂಡನಲ್ಲ ಆ ಸಮಯ ಕರೆದುಕೊಂಡು ಅವು ಅವಕಾಶ ನಮ್ಮ ಕಲೆ ಉಂಡ ನಾರಾಯಣ ಅಣ್ಣಗೆ ಪುತ್ತೂರು ಬರೆಯಾರ ಅప్పుడు ಸುದರ್ಶನ ಅಣ್ಣಗೆ ಮೂಡಬಿದ್ರೆ ಬರೆಯಾರ ಅప్పుడు ಅನ್ನ ಭಾಗ್ಯದ ನಮ್ಮ ಕಾರ್ಯಕರ್ತೆ ಬರ್ತೀನಿ ಅಂತ ಪಾಲ್ಗೊಳ್ಳುವ ಭಾಗ್ಯ ಎತ್ತಿನಲ್ಲ ಅವು ಪಾರ್ಟಿಗೆ ಭಾರಿ ಖುಷಿ ಇದೆ ನೆತ್ತ ಅದು ಇನ್ನಿಲ್ಲದೆ ಮಾಡಿ ಭಾರಿ ಶೋಕ ಖುಷಿಯ ನಾನಾತು ಬೇಲೆ ಮಾಡ್ಬೋದು ಈಗ ಪುಗ್ಗೆಲ್ಲ ಕೊಡ್ಪ ದೊಡ್ಡ ನಿಗ್ಲ 3 ಜನರ ಭಾರಿ ಬ್ಯೂಟಿಫುಲ್ ಆಯ್ತು ಒಟ್ಟಿಗೆ ಕಾರ್ಯಕರ್ತರು ಸ್ವಂತ ಬೇಲೆ ಮಾಡ್ಕೊಂಡು ಸ್ವಂತ ಉದ್ಯೋಗ ಮಾಡ್ಕೊಂಡು ನಿಗ್ಲ ಅವಕಾಶ ಉಂಟು ನಿಗ್ಲ ಭವಿಷ್ಯವು ನಿಗ್ಲ ಎಡ್ಡೆ ರಾಜಕೀಯ ಉತ್ತುಂಗ ಸ್ಥಿತಿಗೆ ಹೋಗೋಣ ನಿಗ್ಲ ಈ 3 ವರ್ಷ ಎಡ್ಡೆ ಬೇಲೆ ಮಾಡ್ತಿದೆ ನಿಗ್ಲನ ಜಿಲ್ಲಾಧ್ಯಕ್ಷರು ನಾರಾಯಣನಾಗ ಪುಗೆಲು ಕೊಡ್ದು ಆಯ್ತು ಒಟ್ಟಿಗೆ 6 ನಮ್ಮ ಜಿಲ್ಲಾಧ್ಯಕ್ಷರು ರಾಜ್ಯಾಧ್ಯಕ್ಷರು ರಾಷ್ಟ್ರಾಧ್ಯಕ್ಷರು ಇಂದು BJPದ ಚೌಕಟ್ಟು ಇನ್ನು ಖುಷಿ ಆಗ ಇಂಜಿನ ಬೇಲೆ ನಿಗಲು ನಿರಂತರವಾಗಿ ಮಂತ್ರಿತ್ತು ನಾನು ಮಂಗಳೂರು ವಿಧಾನಸಭಾ ಕ್ಷೇತ್ರಗಳು ಭಾರತೀಯ ಜನತಾ ಪಾರ್ಟಿ ಗಟ್ಟಿಯಾದ ಆ ತಾಯಿ ಬೇರು ಭಾರಿ ಸ್ಟ್ರಾಂಗ್ ಉಂಡು ತೋಟು ಅಧ್ಯಕ್ಷರ ಬಗ್ಗೆ ಪಾತ್ರ ಮೆಚ್ಚಿ ಪಾಪ ಕೊರೋನಾ ಇಲ್ಲದಿತ್ತನಲ್ಲ ನಿರಂತರವಾದ ನಿಖಲ ಕಾಂಟ್ಯಾಕ್ಟ್ ಇರ್ತದೆ ಅರೆಗೆ ಕೊರೋನಾ ಬರ್ತನಲ್ಲ ಅಕಲ ನಿಖಲನ ಆರೋಗ್ಯಕ್ಕೆ ಹೊಂದಿತ್ತೇವೆ ಪಕ್ಷ ಸಂಘಟನೆ ಮಾಡ್ತಾರೆ ಅರೆಗೆಲ್ಲ ಪುಗೆಲು ಕೊಡ್ತಾರೆ ನಮ್ಮ ಬಿರಡು ತೋಜೆ ಅಂದಿಲ್ಲಕ ನಮ್ಮ ಮಾತೆಲ್ಲ ಒಟ್ಟಾರೆ ಜಿಲ್ಲಾಧ್ಯಕ್ಷರ 2 ಜಿಲ್ಲಾಧ್ಯಕ್ಷರ ನಿಖಲ ಮೋರ್ಚಾದ ಜಿಲ್ಲಾಧ್ಯಕ್ಷರೇ ಯಾಪಲ ಕೊನೋಡು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಜಿಲ್ಲಾ ಎಂಗ್ಲನ ಯುವ ಇನ್ನುಳಿದ ಮೋರ್ಚಾ ಟೀಮ್ ಉಂಡು ಆ ಟೀಮ್ ಈ ಟೈಪ್ ಉಂಡು ನಿಖಲ ಅವಕಾಶ ನಿಖಲ ಗಡಿ ಏಲ ಬಣ್ಣ ಜಾಂಡಾದೆ ಬಣ್ಣ ನನ್ನ ಭಾರಿ ಪ್ರೀತಿದ ನಿಖಲು ಅತ್ಯಂತ ಪ್ರೀತಿದ ನಿಖಲ ಇದು ಜನತೆ ಎದುರದ ಅದೇ ಬಣ್ಣ ಎತ್ತದ ಬಂತೆ ನಿಖಲೆ ಮಾತ ಅನ್ನ ಇನಿ ಬಂದ್ಬಿಡಿ ಜಿಲ್ಲಾಧ್ಯಕ್ಷರ ನಮ್ಮ ಹಿಂದುಳಿದ ಮೋರ್ಚಾ ಜಿಲ್ಲಾಧ್ಯಕ್ಷರು ನಿಖಲೆಗೆ ಅಂಚಿನ ಸಹಕಾರ ಕೊಡ್ತಾರೆ ಅಂಚಿನ ನಿಖಲೆಗೆ ಮಾರ್ಗದರ್ಶನ ಕೊಡ್ತಾರೆ ನೀವು ಗಟ್ಟಿಯಾದೆ ಎಡ್ಡೆ ಆದೆ ಪಾರ್ಟಿ ಗಟ್ಟಿ ಮನ್ಪಲ್ಲಿ ಬಂದರೆ ಪಾರ್ಟಿ ಅವಕಾಶ ಮಂಚಿನ ದಿವ್ಯಾಂಗರಿಗೆ ಉಚಿತ ಗಾಲಿ ಕುರ್ಚಿ ವಿತರಣಾ ಕಾರ್ಯಕ್ರಮ ಐತೆ ನಡಬೆರಡು ಜಿಲ್ಲಾಧ್ಯಕ್ಷರ ಅಂಚಿನ ಕ್ಷೇತ್ರ ಅಧ್ಯಕ್ಷರ ವತಿಯಿಂದ ಮಾತ್ರ ಗಣ್ಯರು ಈ ಕಾರ್ಯಕ್ರಮ ನಡೆದುಕೊಂಡು ವಿನಂತಿ ಬಂದದಲ್ಲ. ಮೋದಿಯವರ ಹುಟ್ಟುಹಬ್ಬವನ್ನು ಇಡೀ ಜಗತ್ತಿನ 7 ದಿವಸ ಆಚರಿಸಿದಂತ ಉದಾಹರಣೆಗಳಿಲ್ಲ. ಆದ್ರೆ ಒಬ್ಬ ವಿಶ್ವ ನಾಯಕ ಮೋದಿಜಿಯವರ ಹುಟ್ಟುಹಬ್ಬವನ್ನು ಸೇವೆಯ ಮೂಲಕವಾಗಿ 7 ದಿನಗಳ ನಿರಂತರ ಸೇವೆಯ ಮೂಲಕ ಮಾಡುವಂತ ಯೋಗ ಭಾಗ್ಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮೆಲ್ಲರಿಗೂ ಒದಗಿಸಿಕೊಟ್ಟಿದ್ದಾರೆ. ಹಾಗಾಗಿ ಅವರನ್ನು ಈ ಸಂದರ್ಭದಲ್ಲಿ ನಾವು ಅಭಿನಂದಿಸಬೇಕಾಗ್ತದೆ. ಇನ್ನೊಂದು ದುಃಖದ ವಿಚಾರ ಅಂತ ಹೇಳಿದ್ರೆ ತಳಮಟ್ಟದ ಕಾರ್ಯಕರ್ತರಿಗೆ ಹೆಣ್ಣು ಪ್ರಧಾನಿ ಹುದ್ದೆಗಳಿಗೆ ಅವಕಾಶವನ್ನು ನೀಡುವಂತಹ ಪಕ್ಷ ಯಾವುದು ಅಂತ ಹೇಳಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಮಾತ್ರ. ಅದಕ್ಕೆ ಉದಾಹರಣೆ ಇವತ್ತು ನಿಮ್ಮೆಲ್ಲರನ್ನು ಅಗಲಿದಂತಹ ಶ್ರೀ ಅಶೋಕ್ ಗಸ್ತಿ ಅವರು ನಮಗೆ ಉದಾಹರಣೆ. ಯಾಕಂತಂದ್ರೆ ರಾಜ್ಯಸಭೆಗೆ ಇವತ್ತಿನ ರಾಜಕಾರಣದಲ್ಲಿ
ಒಬ್ಬ ಕಾರ್ಯಕರ್ತ ಪ್ರವೇಶಿಸುವಂತದ್ದು ಬಹಳ ಕಷ್ಟ. ಆದ್ರೆ ಭಾರತೀಯ ಜನತಾ ಪಾರ್ಟಿಗೆ ಮಾತ್ರ ಈ ಅವಕಾಶವನ್ನು ನಮ್ಮ ಅಶೋಕ್ ಗಸ್ತಿ ಅವರಂತಹ ಹಿರಿಯ ಕಾರ್ಯಕರ್ತರಿಗೆ ನೀಡಿ ಪಕ್ಷದ ಘನತೆ ಮತ್ತು ಗೌರವ ಇಡೀ ಜಗತ್ತಿನಲ್ಲೇ ತನ್ನ ಉಳಿಸಿಕೊಳ್ಳುವಂತಹ ಪ್ರಯತ್ನ ಈ ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಆದ್ರೆ ಅಶೋಕ್ ಗಸ್ತಿ ಅವರ ಆತ್ಮ ಇಲ್ಲದಿದ್ರೂ ಕೂಡ, ದೇಹ ಇಲ್ಲದಿದ್ರು ಕೂಡ ಅವರ ಆತ್ಮ ಹಿಂದುಳಿದ ವರ್ಗಗಳ ಮೋರ್ಚಾದ ಇಂಥ ಸೇವೆಯ ಸಂಘಟನೆಯ ಮೂಲಕವಾಗಿ ಆ ಆತ್ಮ ಇವತ್ತು ಸಂತೋಷ ಪಡುವಂತಹ ಒಂದು ಕಾರ್ಯವನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಮಾಡಿದ್ದಾರೆ. ಇದಕ್ಕೋಸ್ಕರ ನಾನು ಹಿಂದುಳಿದ ಮೋರ್ಚಾವನ್ನು ಬಹಳ ಹೃದಯಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಹಾಗೆ ಜಿಲ್ಲೆಯ ಅಧ್ಯಕ್ಷರು ಹಾಗೂ ನಾಯಕರು ನಮಗೆ ನೀಡಿದಂತಹ ಪ್ರತಿಯೊಂದು ಕಾರ್ಯವನ್ನು ಕೂಡ ಮಂಗಳೂರು ಮಂಡಲದ ನಾಯಕರು ಹಾಗೂ ಕಾರ್ಯಕರ್ತರು ಯಶಸ್ವಿಯಾಗಿ ಈ ಸಲ ನಿಭಾಯಿಸಿದ್ದಾರೆ. ಹಾಗಾಗಿ ಅದು ಕೂಡ ನಮಗೆ ಸಂತೋಷದ ವಿಚಾರ. ಯಾಕಂದ್ರೆ ಸಂತೋಷನಿಗೆ ಹೇಳಿದ್ರು, ಅವರ 30 ವರ್ಷ ರಾಜಕೀಯ ಸಂದರ್ಭದಲ್ಲೂ ಕೂಡ ಮೋರ್ಚಾಗಳ ಕಾರ್ಯಕ್ರಮವನ್ನು ಇವತ್ತು ಯಶಸ್ವಿಯಾಗಿ ಮಾಡಿದ್ದಾರೆ ಅಂತ ಅವರು ಕೂಡ ಇವತ್ತು ಅಭಿನಂದನೆ ಸಲ್ಲಿಸಿದ್ದಾರೆ. ಹಾಗಾಗಿ ಅದಕ್ಕಿಂತ ಜಾಸ್ತಿ ನಾನು ಹೇಳಲಿಕ್ಕಿಲ್ಲ. ಯಾಕಂದ್ರೆ ಹಿರಿಯರು ಹೇಳಿದಂತ ಮಾತಿಗಿಂತ ನಾವು ಅದಕ್ಕಿಂತ ಜಾಸ್ತಿ ಹೇಳುವಂತದ್ದಿಲ್ಲ. ಹಾಗಾಗಿ ಮೊನ್ನೆ ತಾನೇ ಜಿಲ್ಲೆಯಲ್ಲಿ ನಡೆದಂತ ಯುವ ಮೋರ್ಚಾದ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ಮಾಡಿದರೆ ಅದಕ್ಕೋಸ್ಕರವಾಗಿ ಯುವ ಮೋರ್ಚಾದ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿ ಮತ್ತೆ ಪ್ರಮುಖರನ್ನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ. 48 ಜನ ನಮ್ಮ ಜಿಲ್ಲೆಯಲ್ಲಿ ರಕ್ತದಾನವನ್ನು ನೀಡುವ ಮೂಲಕವಾಗಿ ಅತ್ಯಂತ ಯಶಸ್ವಿಯಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅದರೊಂದಿಗೆ ಒಬ್ಬ ದೃಷ್ಟಿದೋಷಿ ಇರುವಂತಹ ವ್ಯಕ್ತಿ ಕೂಡ ಆ ಕಾರ್ಯಕ್ರಮದಲ್ಲಿ ಮಂಗಳೂರು ಮಂಡಲದ ಭಾಗವಹಿಸಿ ಮಂಗಳೂರು ಮಂಡಲದ ಘನತೆಯನ್ನು ಹೆಚ್ಚಿಸಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅದರೊಟ್ಟಿಗೆ ಇವತ್ತು 4 ದಿನದಲ್ಲಿ ಸುರಿಯುವಂತಹ ಈ ಧಾರಾಕಾರ ಮಳೆ ಇದ್ರೂ ಕೂಡ ಇವತ್ತು ಬೆಳಿಗ್ಗೆ ಮಹಿಳಾ ಮೋರ್ಚಾದ ವತಿಯಿಂದ ಸಮುದ್ರದ ತಟ ಅಂದ್ರೆ ಸೋಮೇಶ್ವರ ಭಾಗದ ತಟವನ್ನು ಸ್ವಚ್ಛ ಮಾಡುವಂತಹ ಕಾರ್ಯಕ್ರಮದಲ್ಲಿ ಕೂಡ ಇವತ್ತು ಎಲ್ಲ ಮಹಿಳಾ ಮೋರ್ಚಾದ ಕಾರ್ಯಕರ್ತರು ಭಾಗಿಯಾಗಿ ಅದನ್ನು ಕೂಡ ಯಶಸ್ವಿಯಾಗಿ ನಡೆಸಿದ್ದಾರೆ. ಅದಲ್ಲದೆ ರೈತ ಮೋರ್ಚಾದ ವತಿಯಿಂದ ಮತ್ತೆ ನಿನ್ನೆ ಗುರುನಾಥ ಶೆಟ್ಟಿ ಕೇಂದ್ರ ವತಿಯಿಂದ ಕೂಡ ಸಂತೋಷ್ ಅವರ ಮೋದಿ ವೃಂದಾವನದಲ್ಲಿ ಕೂಡ ಅತ್ಯಂತ ಯಶಸ್ವಿಯಾಗಿ ಸಸಿ ನೆಡುವಂತಹ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿ ಆಗಿದೆ. ಹಾಗಾಗಿ ಮಂಗಳೂರು ಮಂಡಲದ ಎಲ್ಲಾ ಕಾರ್ಯಗಳು ಯಶಸ್ವಿಯಾಗಿ ನಡೀತಾ ಇದೆ. ಇದಕ್ಕೆ ಕಾರಣ ಮಂಗಳೂರು ಮಂಡಲದ ನಾಯಕರ ಸಹಕಾರ ಮತ್ತೆ ನಮ್ಮ ಕಾರ್ಯಕರ್ತರ ಉತ್ಸಾಹ, ಅದರೊಟ್ಟಿಗೆ ಮಹಿಳಾ ಮೋರ್ಚಾ ಯಶಸ್ವಿಯಾಗಿ ಮತ್ತು ಯುವ ಮೋರ್ಚಾ ಅತ್ಯಂತ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದೆ. ಈ ಉತ್ಸಾಹ ನಮ್ಮ ಈ ಅವಧಿಯಲ್ಲಿ ಮಾಡಿ ಇಡೀ ಮಂಗಳೂರಿನ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಂಗಳೂರು ಮಂಡಲ ಪ್ರಪ್ರಥಮ ಸ್ಥಾನವನ್ನು ಗೆದ್ದು ನಮ್ಮ ಜಿಲ್ಲಾಧ್ಯಕ್ಷ ನಾವು ಬೆನ್ನು ತಟ್ಟುವಂತಹ ಕಾರ್ಯವನ್ನು ಮಾಡುವಲ್ಲಿ ತಾವು ಯಶಸ್ವಿ ಆಗಬೇಕು. ಅದರೊಂದಿಗೆ ಪಕ್ಷದ ಮುಂದಿನ ದಿನಗಳಲ್ಲಿ ನಮ್ಮ ಏನಿದ್ರು ಗುರಿ ಮಂಗಳೂರು ಮಂಡಲದ ಶಾಸಕರನ್ನು ವಿಧಾನಸಭೆಗೆ ಕಳಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುವ ಮೂಲಕವಾಗಿ ಇಡೀ ಜಿಲ್ಲೆಯಲ್ಲೇ ಸಂಘಟನೆ ನಮಗೆ ಜಿಲ್ಲಾಧ್ಯಕ್ಷ ಹೇಳಿದ್ದಾರೆ. ನನ್ನೆಲ್ಲ ಗಮನ ಮಂಗಳೂರು ಮಂಡಲಕ್ಕೆ. ಯಾಕಂತ ಹೇಳಿದ್ರೆ 7 ಕ್ಷೇತ್ರ ನಮ್ಮ ಭಾಜಪದ ಶಾಸಕರಿರುವುದರಿಂದ ಮಂಗಳೂರು ಮಂಡಲಕ್ಕೆ ಶಾಸಕರಿಲ್ಲ. ಹಾಗಾಗಿ ಮುಂದಿನ ದಿವಸಗಳಲ್ಲಿ ಮಂಗಳೂರು ಮಂಡಲದ ಶಾಸಕರ ವಿಧಾನಸಭೆ ಕಳಿಸುವಲ್ಲಿ ನಾನು ಕೂಡ ಜಾಸ್ತಿ ನಿಮ್ಮೊಟ್ಟಿಗೆ ಕೈ ಜೋಡಿಸಿ ಪ್ರಯತ್ನವನ್ನು ಮಾಡಿ ನಿಮ್ಮ ಮಂಡಲಕ್ಕೆ ನನ್ನ ಗಮನವನ್ನು ಕೊಟ್ಟು ನಿಮ್ಮನ್ನು ಸಂಪೂರ್ಣವಾಗಿ ಪಕ್ಷದಲ್ಲಿ ತೊಡಗಿಸಿಕೊಳ್ಳಿ ನಾನು ಯಶಸ್ವಿ ಆಗ್ತೇನೆ ಅನ್ನೋ ಮಾತನ್ನು ಹೇಳಿದರೆ ನಾವೆಲ್ಲರೂ ಸೇರಿ ಇವತ್ತವರಿಗೆ ಒಂದು ಭರವಸೆ ನೀಡ್ತಾ ಇದ್ದೇವೆ. ನಿಮ್ಮ 100ಕ್ಕೆ ಸಹಕಾರ ನಮಗಿದೆ. ಯಾಕಂದ್ರೆ ಪ್ರತಿ ದಿವಸ ಸಣ್ಣ ಸಣ್ಣ ಕಾರ್ಯಕ್ರಮ ಆದರೂ ಕೂಡ ಜಿಲ್ಲಾಧ್ಯಕ್ಷರು ನಮ್ಮೊಟ್ಟಿಗೆ ಹಾಜರಿದ್ದು ನಮಗೆ ಸ್ಫೂರ್ತಿ ತುಂಬುವಂತಹ ಕೆಲಸವನ್ನು ಮಾಡಿದರೆ ಅದರೊಟ್ಟಿಗೆ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಈ ಕ್ಷೇತ್ರದ ಪ್ರಭಾರಿಗಳಾದಂತಹ ಕಸ್ತೂರಿ ಪಂದ್ಯರ್ ಅವರು ಮತ್ತೆ ಈಶ್ವರ ಕಡಿಯರ್ ಅವರು ಪ್ರತಿಯೊಬ್ಬರು ಕೂಡ ಜಿಲ್ಲೆಯ ನಮ್ಮ ಸುನೀಲ್ ಇರಬಹುದು ಪ್ರತಿಯೊಬ್ಬರು ಕೂಡ ಜಿಲ್ಲೆಯಿಂದ ಅತ್ಯಂತ ಜಾಸ್ತಿ ಮಂಡಲಕ್ಕೆ ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅದರೊಟ್ಟಿಗೆ ನಮ್ಮ ಜಿಲ್ಲೆಯ ಉಪಾಧ್ಯಕ್ಷರಾದಂತಹ ಸಂತೋಷ್ ಕುಮಾರ್ ಅವರು ಕೂಡ ಈ ಮಂಡಲದ ನಮಗೆ ಅತ್ಯಂತ ಅನುಭವಿ ನಾಯಕ. ಹಾಗಾಗಿ ಪ್ರತಿಯೊಂದು ವಿಚಾರವನ್ನು ಕೂಡ ನಮ್ಮೆಲ್ಲರೊಂದಿಗೆ ಹಂಚಿಕೊಂಡು ನಮ್ಮನ್ನು ಮುಂಚೂಣಿಯಲ್ಲಿ ತಗೊಂಡು ಹೋಗುವುದಾಗಿ ಅವರ ಕೂಡ ಸಹಕಾರ ಇದೆ. ಹಾಗಾಗಿ ಈ ಕಾರ್ಯಕ್ರಮ ಇವತ್ತು ತುಂಬಾ ಯಶಸ್ವಿಯಾಗಿದೆ. ಅದಕ್ಕೋಸ್ಕರ ನಾನು ಮಂಡಲದ ಅಧ್ಯಕ್ಷರಿಗೂ ಹಿಂದುಳಿದ ಮತ್ತು ಎಲ್ಲ ಸದಸ್ಯರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಿದ ಈ ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ವಂದಿಸ್ತಾ ಇದ್ದೇನೆ. ಜೈ ಹಿಂದ್. ಸೂಚನೆ ಕೊಡ್ಲಿಕ್ಕೆ ಸೇವಾ ಸಪ್ತಾಹದ ಅಂಗವಾದ ನಮ್ಮ ಇನಿ ಓಬಿಸಿ ಮೋರ್ಚಾ ಮಂಗಳೂರು ಮಂಡಲದ ಪರವಾದ ಇನಿ ದಿವ್ಯಾಂಗರಿಗೆ ಗಾಳಿ ಕುರ್ಚಿ ವಿತರಣೆ ಮತ್ತು ಪ್ರೋಗ್ರಾಮ್ ಐಕ್ಯ ಬರ್ತದೆ. ನಮಗೆ ಮಾರ್ಗದರ್ಶನ ಮಂತ್ರಿ ನಮ್ಮ ಹಿರಿಯರು ನಮ್ಮ ಜಿಲ್ಲಾಧ್ಯಕ್ಷ ಸುದರ್ಶನ್ ಪ್ರಿಯರಿಗೆ ನಮ್ಮ ಮೋರ್ಚಾದ ಪರವಾಗಿ ಅನಂತ ಧನ್ಯವಾದ. ಅಂಚೆ ನಮ್ಮ ಇಂಥ ಅಧ್ಯಕ್ಷತೆ ವಹಿಸುವಂತ ನಮಗೆ ಪೂರ ಮೋರ್ಚೆಲೆ ಬೆನ್ನೆಲು ನಮ್ಮ ಮಂಡಲದ ಅಧ್ಯಕ್ಷ ಚಂದ್ರದಾಸ್ ಪಂಡಿತ್ ಅವರಿಗೆ ನಮ್ಮ ಧನ್ಯವಾದ. ಅಂಚೆ ನಮ್ಮ ಹಿರಿಯ ನಮ್ಮ ಓಬಿಸಿ ಮೋರ್ಚಾದ ಜಿಲ್ಲಾಧ್ಯಕ್ಷರ ನಾರಾಯಣ್ ಆರ್ಸಿ ಮೇರೆಗ್ಲ ನಮ್ಮ ಮೋರ್ಚಾದ ಪರವಾದ ಧನ್ಯವಾದ.